ನಾನು ನಂದಿನಿ ಗ್ರೀನ್ ಕಲರ್ ಇಂದು ಹಾಲು ತಂದು 2.5 ಲೀಟರ್ ಹಾಲು ತಂದಿದ್ದೇನೆ. ಈಗ ಅದರದ್ದು ಹೋಮ್ ಮೇಡ್ ಪನ್ನೀರ್ ಮಾಡ್ತೇನೆ. ಈಗ ನಾನು 2.5 ಲೀಟರ್ ಹಾಲು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ. ಹೀಗೆ ಕುದಿ ಬಂತು. ಈಗ ಗ್ಯಾಸ್ ಸಣ್ಣದು ಮಾಡ್ತೇನೆ. ವಿನೆಗರಿಗೆ ಸ್ವಲ್ಪ ನೀರು ಹಾಕಿದ್ದೇನೆ. 4 ಸ್ಪೂನ್ ವಿನೆಗರಿಗೆ 6 ಸ್ಪೂನ್ ನೀರು ಹಾಕಿದ್ದೇನೆ. ಸ್ವಲ್ಪ ಸ್ವಲ್ಪ ಹಾಕಿ ಇದು ಹೊಡಿಸ್ತೇನೆ. ಈಗ ಹಾಲು ಹೊಡೀತು. ಇದರದ್ದು ಮೇಲಿಂದು ನೀರೆಲ್ಲ ತೆಗಿತೇನೆ. ಈಗ ಒಂದು ಚಾಣಿ ಇಟ್ಟಿದ್ದೇನೆ. ಅದರ ಮೇಲೆ ಒಂದು ಬೈರಸ್ ಇಟ್ಟಿದ್ದೇನೆ. ಕೂಡಲೇ ತಣ್ಣಗೆ ನೀರಿನಲ್ಲಿ ಇದು ಮಾಡ್ತೇನೆ. ಅದರ ಹುಳಿ ಅಂಶ ಹೋಗೋಸ್ಕರ, ಅದರ ಹುಳಿ ಅಂಶ ಎಲ್ಲ ಹೋಗ್ಲಿಕ್ಕೆ ವಿನೆಗರ್ ಹಾಕಿದಲ್ಲ ಅದಕ್ಕೋಸ್ಕರ. ಒಂದು ಕಲ್ಲಿಟ್ಟು ಬಿಡ್ತೇನೆ. ಸಾಫ್ಟ್ ಮತ್ತೆ ಸ್ಪಾಂಜಿ ಪನೀರ್ ರೆಡಿ ಆಗಿದೆ. ಹೋಮ್ ಮೇಡ್ ಪನೀರ್ ನೀವು ಸಹ ಟ್ರೈ ಮಾಡಿ, ಮತ್ತೆ ಹೇಗೆ ಆಯಿತು ಅಂತ ಕಮೆಂಟ್ ಮಾಡಬೇಕು. ಲೈಕ್ ಹಾಕಿ, ಶೇರ್ ಮಾಡಿ ಎಲ್ಲ ನಿಮ್ಮ ಫ್ರೆಂಡ್ಸಿಗೆ, ಮತ್ತೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.